ನಾನು ಹಳ್ಳಿಯಿಂದ ಬಂದವನು. ಸ್ವಲ್ಪ ಮಾತು ಹೊರಟು ಹಳ್ಳಿ ಭಾಷೆಯಲ್ಲಿ ಮಾತನಾಡುತ್ತೇನೆ. ಇತ್ತೀಚೆಗೆ ನಾನು ಮಾತನಾಡುವುದೆಲ್ಲವೂ ವಿವಾದವಾಗಿ ಮಾಡುವುದು ಚಾಳಿಯಾಗಿ ಬಿಟ್ಟಿದೆ ಎಂದು ಮಾಜಿ ಸಿಎಂ ಸಿದ್ದರಾಮಯ್ಯ ಬೇಸರ ವ್ಯಕ್ತಪಡಿಸಿದ್ದಾರೆ. ಈ ಸಂಬಂಧ ಟ್ವೀಟ್ ಮಾಡಿರುವ ಸಿದ್ದರಾಮಯ್ಯ, ನಾನು ಒಬ್ಬನೇ ಸಿಕ್ಕವನು ಟೀಕೆ ಮಾಡೋಕೆ, ಬಿಜೆಪಿ ಜೆಡಿಎಸ್ ಎಲ್ಲರೂ ನನ್ನ ಮೇಲೆಯೇ ಬೀಳುವವರು, ನನ್ನ ರಕ್ಷಣೆಗೆ ಜನರೇ ಬರಬೇಕು ಎಂದಿದ್ದಾರೆ. ದನದ ಮಾಂಸ ತಿನ್ಬೇಕಾದ್ರೆ ತಿಂತೀನಿ, ನೀ ಯಾವನು ಕೇಳೋಕೆ ಎಂದು ಕೇಳಿದ್ದು ನಿಜ. ನಾನು ಈವರೆಗೆ ದನದ ಮಾಂಸ ತಿಂದಿಲ್ಲ, ತಿನ್ನುವುದೂ ಇಲ್ಲ. ಗೋಹತ್ಯೆ ನಿಷೇಧ ಕಾಯ್ದೆಯ ಹಿಂದಿನ ಬಿಜೆಪಿಯ ಆತ್ಮವಂಚಕ ನಡವಳಿಕೆಯನ್ನ ಪ್ರಶ್ನಿಸಲು ಈ ರೀತಿ ಹೇಳಿದ್ದು ಅದರಲ್ಲೇನು ವಿವಾದ ಎಂದು ಪ್ರಶ್ನಿಸಿದ್ದಾರೆ. ನಾನು ಒಂದ್ಸಾರಿ ಹೊರಟ ಏನಾರ ಹೇಳ್ಬಿಡ್ತೀನಿ ಹಳ್ಳಿ ಭಾಷೆಯಲ್ಲಿ, ತಕೋ ನನಗೆ ಟೀಕೆ ಮಾಡದ್ದು. ನಾನು ಒಂದ್ಸಾರಿ ಸುಮ್ಮನೆ ಈ ಗೋ ಮಾಂಸ ನಿಷೇಧ ಅಂತ ಒಂದು ಕಾಯ್ದೆ ತಂದಿದ್ದಾರೆ ಈಗ ಬಿಜೆಪಿಯವರು. ನೋಡಪ್ಪ, ನಾನು ಇವತ್ತಿನವರೆಗೆ ದನಿನ ಮಾಂಸ ಎಮ್ಮೆ ಮಾಂಸ ತಿಂದಿಲ್ಲ. ಒಂದ್ ವೇಳೆ ತಿನ್ಬೇಕು ಅಂದ್ರೆ ತಿಂತೀನಪ್ಪ, ನೀ ಯಾವನ ಯಾಕೆ ಹೇಳಕ್ಕೆ ನನಗೆ ಅಂತ. ನೀನ್ ಯಾವನ್ ಕೇಳಕ್ಕೆ ನನಗೆ? ಅದು ನನ್ನ ಇಷ್ಟ, ನಾನು ತಿಂತೀನಿ ಅಂತ ಹೇಳೋದಕ್ಕೆ ಏನ್ ದೊಡ್ಡ ವ್ಯಾಖ್ಯಾನಗಳು, ಚರ್ಚೆಗಳು, ನನ್ನ ಮೇಲೆ ಟೀಕೆಗಳು, ಸೋಷಿಯಲ್ ಮೀಡಿಯಾದೆಲ್ಲ ನನ್ನ ವಿರುದ್ಧ ಏನಪ್ಪ ಎಲ್ಲ ಬಂದೇ ಬಿಡುದು. ನಾನು ಅದೆಲ್ಲ ಒಂದಿನ ಹನುಮ ಜಯಂತಿ ನಮ್ಮೂರ್ಗೆ ಓಟ್ ಹಾಕಕ್ ಹೋಗಿದ್ದೆ. ನಾನು 27ನೇ ತಾರೀಕು ಓಟ್ ಹಾಕಕ್ ಹೋಗಿದ್ದೆ ನಮ್ಮೂರಿಗೆ. ನನ್ನ ಓಟ್ ಅಲ್ಲಿದೆ. ನಮ್ಮೂರಿನಲ್ಲಿ ನಮ್ಮ ಪಾರ್ಟಿ ಅವನೊಬ್ಬ ಊಟಕ್ಕೆ ಕರ್ಕೊಂಡು ಹೋದ. ನನಗೆ ಅವನು ಕೋಳಿ ಮಾಡ್ಬಿಟ್ಟ. ಅವನ ಯಾವತ್ತು ಹನುಮ ಜಯಂತಿ. ನಮ್ಮೂರ ಹುಡುಗ ಒಬ್ಬ, ಅಲ್ಲ ನಮ್ಮ KR ನಗರದವನೊಬ್ಬ, ಇವತ್ತು ನಾನು ಮಾಂಸ ತಿನ್ನಲ್ಲ ಕಣಣ, ಹನುಮ ಜಯಂತಿ ಅಂತ. ನಾನು ಹೇಳಿದೆ, ಹನುಮ ಹುಟ್ಟದ್ದು ಯಾರಿಗೆ ಗೊತ್ತು, ಯಾರಿಗೆ ಗೊತ್ತು ನನಗೆ. ಅದಕ್ಕೆ ಹಾಕಿ ಇವತ್ತು ಹನುಮ ಜಯಂತಿ ಅಂತ ತಿನ್ಬೇಡ. ಹನುಮ ಜಯಂತಿ ದಿನ ಮರಿ ಹೊಡಿತಾರೆ ಕೆಲವು ಕಡೆ. ಮಾಂಸ ತಿಂದ್ರಿ ಏನಪ್ಪ?